ನಮ್ಮ ಸರ್ಕಾರಿ ಸತತ 3 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಬರೆಯುವ ಪುಸ್ತಕ, ಕಂಪಾಸ್, ಅಟ್ಲಾಸ್, ಪೆನ್, ಪೆನ್ಸಿಲ್ ಹೀಗೆ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಂತಹ ಬೆಂಗಳೂರಿನ ಉದ್ಯಮಿಗಳಾಗಿರುವ ಶಿವಕುಮಾರ್ ಇವರನ್ನ ಗೌರವದಿಂದ ಗುರುತಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಇದೀಗ ಸನ್ಮಾನ ಶ್ರೀಯುತ ಶಿವಕುಮಾರ್ ಇವರನ್ನ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. There is only one religion, the religion of humanity. ಜಗತ್ತಿನಲ್ಲಿ ಎಲ್ಲಾ ಧರ್ಮಗಳಿಗಿಂತಲೂ ಮಿಗಿಲಾದ ಧರ್ಮ ಅದು ಮಾನವೀಯ ಧರ್ಮವಾಗಿದೆ. ಮಾನವೀಯ ಧರ್ಮಗಳನ್ನ ಸಾರುತ್ತಾ ಈ ಭಾಗದಲ್ಲಿ ಕಲಿಯುತ್ತಿರುವಂತಹ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಳೆದ 3 ವರ್ಷಗಳಿಂದ ಪೆನ್ನು, ಪೆನ್ಸಿಲ್, ಪರೀಕ್ಷಾ ಸಾಮಗ್ರಿಗಳನ್ನ ಒದಗಿಸಿಕೊಟ್ಟು ಮಾನವೀಯತೆಯನ್ನು ಮೆರೆಯುತ್ತಿರುವಂತಹ ಮಾನವೀಯತೆಯ ಪ್ರತಿರೂಪ ಶ್ರೀಯುತ ಶಿವಕುಮಾರ್ ವಿ ಉದ್ಯಮಿಗಳು ಬೆಂಗಳೂರು ಅವರನ್ನ ಈ ಒಂದು ವೇದಿಕೆಯಲ್ಲಿ ಗೌರವದಿಂದ ಗುರುತಿಸಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರು ತಮ್ಮನ್ನ ಶಾಲು ಹೊದಿಸಿ ಗೌರವದಿಂದ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಶಾಲೆಗಳಿಗೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಸೇವೆಯನ್ನು ನೀಡುವಂತಾಗಲಿ ಭಗವಂತನು ಅರುಣಿಸಲಿ ಎಂಬುದನ್ನ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಕೃತಜ್ಞತೆಗಳು ಸರ್. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸೇವೆಯನ್ನು ಮಾಡುವಂತಾಗಲಿ ಎಂಬುದನ್ನ ಯಾಚಿಸ್ತಾ ಇದ್ದೇವೆ.